ಉಡುಪಿ ಅಂದ್ರೆ ಗಣೇಶನ ಹಬ್ಬ ಮಾತ್ರವಲ್ಲ, ಬಗೆ ಬಗೆಯ ಗಣೇಶನ ವಿಗ್ರಹಗಳು ಒಂದು ಪ್ರಮುಖ ಆಕರ್ಷಣೆ. ಗಣೇಶ ವಿಗ್ರಹ ತಯಾರಿಸೋ ಅವೆಷ್ಟೋ ಕಲಾವಿದರು ಇಂದಿಗೂ ಸಾಂಪ್ರದಾಯಿಕ ಶೈಲಿಯನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ಪೈಕಿ ಮುಂಚೂಣಿಯಲ್ಲಿರುವವರು ಕಲ್ಮಾಡಿ ಶೇಖರ್ ಪೂಜಾರಿ. ಉಡುಪಿಯ ಅಲೆ ಊರಿನ ಗಣೇಶ ಮೂರ್ತಿ ತಯಾರಿಸೋ ಕುಟೀರದ ದೃಶ್ಯ ಇದು. ಕಲಾ ಶಿಕ್ಷಕ, ನಿವೃತ್ತ ಮುಖ್ಯೋಪಾಧ್ಯಾಯ ಕಲ್ಮಾಡಿ ಶೇಖರ್ ಪೂಜಾರಿ ಇಲ್ಲಿ 4 ದಶಕಗಳಿಂದ ವೈವಿಧ್ಯಮಯ ಗಣೇಶನ ಮೂರ್ತಿಯನ್ನ ರಚಿಸುತ್ತಾ ಬಂದಿದ್ದಾರೆ. ಅವರಿಗೆ ಇದು ಬರೀ ಕಲೆಯಲ್ಲ, ಶೇಖರ ಪೂಜಾರಿ ಅವರ ಜೀವನವೂ ಹೌದು. ಸಾಂಪ್ರದಾಯಿಕ ಮಣ್ಣಿನ ಮೂರ್ತಿಗಳನ್ನ ರಚಿಸುವವರೇ ಕಣ್ಮರೆಯಾಗುತ್ತಿರುವ ಹೊತ್ತಿಗೆ ಇವರು ಇವತ್ತಿಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶನ ಮೂರ್ತಿಗಳನ್ನ ರಚಿಸುತ್ತಾರೆ. ಉಡುಪಿ ಮಾತ್ರವಲ್ಲದೆ ಆಸುಪಾಸಿನ ಊರುಗಳಿಗೂ ಇವರು ರಚಿಸಿದ ಮೂರ್ತಿಗಳೇ ಬೇಕು. ಈಗಾಗಲೇ ತಮ್ಮ ಕಲಾಕುಟೀರದಲ್ಲಿ 10 ಬಗೆಯ ಗಣೇಶನ ವಿಗ್ರಹಗಳನ್ನ ತಯಾರಿಸಿದ್ದಾರೆ. ಪರಿಸರ ಸ್ನೇಹಿ ಸಾಂಪ್ರದಾಯಿಕ ಗಣೇಶನ ಮೂರ್ತಿ ಬೇಕಿದ್ದವರಿಗೆ ಮೊದಲು ನೆನಪಾಗುವುದೇ ಕಲ್ಮಾಡಿ ಶೇಖರ್ ಪೂಜಾರಿ. ಮೂರ್ತಿ ರಚನೆಯನ್ನ ಒಂದು ಕಲಾ ಸೇವೆಯಂತೆ ಮಾಡಿಕೊಂಡು ಬಂದಿದ್ದು ಜೀವನ ಪೂರ್ತಿ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತಾರೆ ಇವರು. ನಮ್ಮ ಅಲೆಯೂರು ಗಣೇಶ ಇಲ್ಲಿ ಅಲೆಯೂರು ನಾಗರಾಜ್ ಮತ್ತು ನಾನು ಸೇರಿ ಅಲೆಯೂರು ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು. ಆವತ್ತೇ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ, ನನಗೆ ಗಣೇಶ ವಿಗ್ರಹ ಮಾಡುವ ಯೋಗ ಇರುವವರೆಗೆ ನಾನು ನನ್ನದೇ ರೀತಿಯಲ್ಲಿ ಆ ಗಣೇಶ ವಿಗ್ರಹವನ್ನು ಸೇವೆಯಾಗಿ ಕೊಡ್ತಾ ಬರ್ತಿದ್ದೇನೆ. ಈ ಸಲ 40ನೇ ವರ್ಷದ ಗಣೇಶ. ಮಾರುಕಟ್ಟೆಯಲ್ಲಿ ನಾನಾ ಬಗೆಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಬಣ್ಣದ ಗಣಪಗಳ ನಡುವೆಯೂ ಕಲ್ಮಾಡಿ ಶೇಖರ್ ಪೂಜಾರಿ ಅವರ ಸಾಂಪ್ರದಾಯಿಕ ಮೂರ್ತಿಗಳು ಇವತ್ತಿಗೂ ಡಿಮಾಂಡ್ ಉಳಿಸಿಕೊಂಡಿವೆ ಅನ್ನೋದು ಗಮನಾರ್ಹ. ಒಟ್ಟಾರೆ ಹೇಳುವುದಾದರೆ ಮೂರ್ತಿ ರಚನೆ ಎಂಬುವುದು ಇವರಿಗೊಂದು ಧ್ಯಾನದಂತೆ. ತಮ್ಮ ಸಹಾಯಕರ ಜೊತೆ ಸೇರಿ ಕಲಾತ್ಮಕ ಮೂರ್ತಿಗಳನ್ನು ರಚಿಸುವುದರಲ್ಲೇ ಇವರು ಸಾರ್ಥಕತೆ ಮತ್ತು ಖುಷಿ ಕಾಣುತ್ತಿದ್ದಾರೆ.